ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC cow ghee since 1965, Nana Masala, Postman Turdar, McCoy Home Appliances, Vidya Coffee, Aishwarya KT Specialty. ನಮ್ಮ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ. ನಮ್ಮದು ಹೊಸ ರುಚಿ, ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆಯೇ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಗೀತಾ ಮ್ಯಾಮ್ ಇದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ. ಏನು ಸ್ಪೆಷಲ್ ಅಡುಗೆ ಮಾಡ್ತೀರಾ ಇವತ್ತು? ಸ್ಪೆಷಲ್ ಅಂದರೆ ಒಂದು ಗುಜರಾತಿ ಡಿಶ್ ಮಾಡ್ತಾ ಇದ್ದೀವಿ. ಗುಜರಾತಿದ? ಹೌದು, ಡೋಕ್ಲಾ. ಕರ್ನಾಟಕ ಬಿಟ್ಟು ಸೀದಾ ಗುಜರಾತಿಗೆ ಹೋದ್ರಿ? ಅಂದರೆ ಕನೆಕ್ಟಿವಿಟಿ ಇರಲಿಲ್ಲ ಅಂತ. ಓಕೆ, ಎಲ್ಲ ಕಡೆ ಭಾರತದ ಎಲ್ಲ ಫುಡ್ಡು ಅಂದರೆ ಎಲ್ಲ ಸ್ಟೈಲ್ನ ಫುಡ್ ನೋಡುವ ಅಂತೇಳಿ. ಓಕೆ, ಏನು ಮಾಡ್ತಿದ್ರೆ ಡೋಕ್ಲಾನ? ಡೋಕ್ಲಾ. ಓಕೆ, ಆಮೇಲೆ ಇನ್ನೊಂದು ನೀವು ಯಾವತ್ತೂ ತಿಂದಿರ್ಲಿಕ್ಕಿಲ್ಲ ಅಂಥದ್ದೊಂದು ಪಾಯಸ. ಅದು ಅಂದರೆ ಸೀಕ್ರೆಟ್ ಪಾಯಸನ? ಅದನ್ನ ಅಲ್ಲೇ ರಿವೀಲ್ ಮಾಡ್ತೀರಾ? ಓಕೆ, ಹಾಗಾದ್ರೆ ಒಂದು ಸ್ಪೆಷಲ್ ಆಗಿ ಪಾಯಸ ಮತ್ತೆ ಇನ್ನೊಂದು ಡೋಕ್ಲಾ ಎರಡು ಮಾಡ್ಲಿಕ್ಕೆ ಅಡುಗೆ ಮನೆಗೆ ಹೋಗುವ. ಓಕೆ ಮ್ಯಾಮ್. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತು. ಸ್ಪೆಷಲ್ ಆಗಿ ಈಗ ಗುಜರಾತ್ ಸ್ಟೈಲ್ ಮಾಡೋದಾ ಅಥವಾ ಗುಜರಾತಿ ಡಿಶ್ ಮಾಡು ಫಸ್ಟಿಗೆ, ಆಮೇಲೆ ಡೋಕ್ಲಾ ಸ್ಪೆಷಲ್ ಪಾಯಸ, ಆಮೇಲೆ ಲಾಸ್ಟ್ ಮಾಡೋದಾ? ಓಕೆ, ಡೋಕ್ಲಾ ಮಾಡೋಲ್ಲ. ಏನು ಬೇಕು ಫಸ್ಟಿಗೆ? ನಾವು ಒಂದು ಬೌಲಿಗೆ ಹಿಟ್ಟೆಲ್ಲ ಹಾಕ್ಕೊಳ್ಬೇಕು. ಓಕೆ, ಮೆಷರ್ಮೆಂಟ್ ಎಲ್ಲ ಕರೆಕ್ಟ್ ಇರಬೇಕು ಇದಕ್ಕೆ. ಹೌದಲ್ಲ, ಇಲ್ದಿದ್ರೆ ಹಾಳಾಗತ್ತೆ. ಯಾವ ಹಿಟ್ಟು ಅಂದರೆ ಕಡಲೆ ಹಿಟ್ಟ? ಇದು ಕಡಲೆ ಹಿಟ್ಟಲ್ಲ. ಇದು 1 ಕಪ್ ಇದೆ. 1 ಕಪ್ ಅಂತ ಹೇಳಿದರೆ ನಾವು ತೂಕ ಮಾಡುವಾಗ 125 ಗ್ರಾಮ್ ಬರುತ್ತದೆ. ಇದಕ್ಕಿವಾಗ ನಾವು ಫಸ್ಟಿಗೆ ಒಂಚೂರು ಅರಿಶಿನ ಹಾಕ್ಕೊಳ್ಳುವ. ಅರಿಶಿನ ಅಂದರೆ ಇದು ಖಾರ ಬರುತ್ತಾ ಹೇಗೆ? ಖಾರ. ಒಂದು 2 ಪಿಂಚಷ್ಟು ಅರಿಶಿನ. ಇವಾಗ ಇದಕ್ಕೆ ಟೇಸ್ಟ್ ವೈಸ್ ಉಪ್ಪು ಒಂದು ಟೀ ಸ್ಪೂನ್ ಸಾಕು. ಒಂದು ಸ್ಪೂನ್ ಸ್ವಲ್ಪ ದೊಡ್ಡ ಆದ ಕಾರಣ 1 ಟೀ ಸ್ಪೂನ್. ಹೌದು, ಮತ್ತೆ ಸ್ವಲ್ಪ ಇಂಗು. ಪರಿಮಳಕ್ಕೆ ಹೇಗೆ? ಪರಿಮಳಕ್ಕೆ ಮತ್ತೆ ಇದು ಸ್ವಲ್ಪ ಕಡಲೆ ಹಿಟ್ಟು ತಗೊಂಡಿದ್ದೀವಲ್ಲ ನಾವು, ಇಂಗು ಹಾಕಬೇಕು. ಮತ್ತು ಇದನ್ನು ಈಗ ನಾವು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳುವ. ಅದಕ್ಕೆ ನೀರೇನು ಹಾಕಲೇಬೇಕು? ನೀರು ಹಾಕಬೇಕು. ಇದಕ್ಕೆ ನಾವೀಗ 1 ಕಪ್ ಕಡಲೆ ಹಿಟ್ಟು ತಗೊಂಡಿದ್ದೀವಲ್ಲ, ಇದಕ್ಕೆ ಅರ್ಧ ಕಪ್ ಮೊಸರು ಹಾಕಬೇಕು. ಮೊಸರು ಅರ್ಧ, ಮತ್ತೆ ಇನ್ನರ್ಧ ಭಾಗ ನೀರು ಹಾಕಬೇಕು. ನೀರು ಹಾಕಿ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅರ್ಧ ಕಪ್ ಮೊಸರು, ಅರ್ಧ ಕಪ್ ನೀರುಂಟು. ಅರ್ಧಕ್ಕಿಂತ ಒಂಚೂರು ಕಮ್ಮಿನೇ ಹಾಕ್ಕೊಂಡಿದ್ದೀನಿ ನಾನು. ಖಾಲಿ ಮೊಸರೆ ಹಾಕಿದ್ರೆ? ಖಾಲಿ ಮೊಸರೆ ಹಾಕಬಾರ್ದು, ಅದು ಕನ್ಸಿಸ್ಟೆನ್ಸಿ ಸರಿ ಬರೋದಿಲ್ಲ. ಹಾಗೆ ಇದರಲ್ಲಿ ಈಗ ನಾವು ಇದನ್ನು ಮಿಕ್ಸ್ ಮಾಡಿಡಬೇಕು. ಇದನ್ನೊಂದು 5 ಮಿನಿಟ್ಸ್ವರೆಗೆ ನಾವು ಮಿಕ್ಸ್ ಮಾಡಬೇಕು. ಇದು ನಾವು ಕೇಕಿಗೆಲ್ಲ ಯಾವ ಥರ ಮಿಕ್ಸ್ ಮಾಡ್ತೀವಿ ಅದೇ ರೀತಿ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಆಗಬೇಕು. ಇದು ಮಿಕ್ಸ್ ಆಗಿ ಗಟ್ಟಿ ಬರಬಾರ್ದು. ಈಗ ನಾವು ಇದನ್ನು ಬೇಯಿಸಲಿಕ್ಕೆ ಒಂದು ಇದು ಇಡುವ, ಕಡಾಯಿ ಒಲೆ ಉರಿಸ್ಬೇಕಲ್ಲ. ಆಯಿಲ್ ಹಾಕ್ಬೇಕಾ? ಹೌದು, ಆಯಿಲ್ ಬೇಡ, ನೀರು ಹಾಕಬೇಕು. ನೀರು ಹಾಕಬೇಕಾ? ಹೌದು, ಬೇಯಿಸಲಿಕ್ಕೆ. ಓಕೆ. ಹಾಗಾದ್ರೆ ಆಯಿಲ್ ಏನೋ ಬೇಕಂತಿಲ್ಲಲ್ಲ? ಆಯಿಲ್ ಇದಕ್ಕೆ ಟ್ರೇಗೆ ಹಾಕ್ಕೊಂಡ್ರೆ ಆಯ್ತು. ಓಕೆ, ನೀರು ಅಂದಾಜು ಹಾಕ್ಲಾ? ನೀರು ಹಾಕಿ 1-1.5 ಕಪ್ ಅಷ್ಟು ನೀರು ಹಾಕಿ ಸಾಕಾ? ಇನ್ನು ಹಾಕಿ ಆ ಗೆರೆವರೆಗೆ ಬರಲಿ. ನಿಮ್ಮದು ಮೆಜರ್ಮೆಂಟ್ ಉಂಟಲ್ಲ, ಗೆರೆವರೆಗೆ ಸಾಕು. 1 ಕಪ್ ಅಲ್ಲ, ಸಾಧಾರಣ 1.5 ಕಪ್. ಅದು ನಮ್ಮ ಪಾತ್ರೆ ಮೇಲೆ ಡಿಪೆಂಡ್ ಆಗ್ತದೆ. ಹೌದು. ಈ ಹಿಟ್ಟನ್ನುಂಟಲ್ಲ ನಾವು ಮಿಕ್ಸ್ ಆದಮೇಲೆ ಒಂದು
10 ನಿಮಿಷ ಅಂತೂ ಇಡಲೇಬೇಕು. ಫ್ರೀಸಲ್ಲಿ ಇಡಬೇಕಾ ಹೀಗೆ ಇಲ್ಲ, ಹೊರಗೆ ಇಡಬೇಕು. ಬೇಕಾದ್ರೆ ಇನ್ನೂ ಜಾಸ್ತಿ ಹೊತ್ತು ಬೇಕಾದ್ರೆ ಇಡ್ಬೋದು, ಒಂದು ಅರ್ಧ ಗಂಟೆನೂ ಇಟ್ಕೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆದರೆ ನಾವು ಇದಕ್ಕೆ ಇದು ಹಾಕ್ತೀವಿ, ಬೇಕಿಂಗ್ ಪೌಡರ್ ಹಾಕ್ತೀವಿ. ಅದು ಹಾಕಿದ ಕೂಡಲೇ ಇಮಿಡಿಯೇಟ್ ಇಟ್ಬಿಡ್ಬೇಕು. ಅದು ಹಾಕದಿದ್ರೆ ಒಂದು ಅರ್ಧ ಗಂಟೆ ಅಲ್ಲ, ಹಾಕ್ಲೇಬೇಕು. ಅದಿಲ್ದಿದ್ರೆ ಈ ಡಿಶ್ ನಡೆಯೋದೇ ಇಲ್ಲ. ನಾವು ಇದಕ್ಕೆ ಉಂಟಲ್ಲ, ಒಂದು ಕೇಕ್ ಟ್ರೇ ತಗೊಂಡು ಅದನ್ನು ನಾವು ಗ್ರೀಸ್ ಮಾಡ್ಕೊಳ್ಳುವ. ಇದು ಆಗ್ಬೋದು. ಡೋಕ್ಲಾ ಅಂತ ಹೇಳಿದರೆ ಸ್ವಲ್ಪ ಹೈಟ್ ಜಾಸ್ತಿ ಇದ್ರೆ ಒಳ್ಳೇದು. ಕೇಕ್ ಟ್ರೇಲ್ ಆದರೆ ಅಲ್ಲಿಂದ ಅಲ್ಲಿಗೆ ಸೆಟ್ ಆಗುತ್ತೆ, ಹೈಟ್ ಕಮ್ಮಿ ಬರ್ತದೆ. ಇದಕ್ಕೆ ಸ್ವಲ್ಪ ನನಗೆ ಎಣ್ಣೆ ಹಾಕ್ತೀವಿ. ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸಾಕ ಇದೆಲ್ಲ ನಾವು ರೆಡಿ ಇಟ್ಕೊಂಡ್ರೆ ಉಂಟಲ್ಲ, ನೀರು ಬಾಯ್ಲ್ ಆಗ್ಲಿಕ್ಕೆ ಶುರುವಾದ ಕೂಡಲೇ ನಾವಿದು ಬೇಕಿಂಗ್ ಪೌಡರ್ ಹಾಕಿ ಮಿಕ್ಸ್ ಮಾಡಿಟ್ರೆ ಆಯ್ತು. ಬೇಕಿಂಗ್ ಪೌಡ್ರ್ ಇಲ್ಲದೆ ಮೊದಲೆಲ್ಲ ಮಾಡ್ತಾ ಇದ್ರು. ಇದು ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು ಡಿಶ್ ಇದು. ನಾವು ಚಿಕ್ಕವ್ರು ಇರುವಾಗ ಅವ್ರು ಬರ್ತಿದ್ರು. ಅವರು ಬಾಂಬೆಲಿ ಅವರ ನಾದ್ನಿ ಇರೋದು, ಅವರಿಲ್ಲೇ ಮಂಗಳೂರಿನವರು. ಅವರಿಂದ ಕಲಿತು ನಮ್ಮನೇಲೆಲ್ಲ ಬಂದು ಮಾಡ್ತಾ ಇದ್ರು. ಅತ್ತೆ. ಈಗ ನೀರು ಬಾಯ್ಲ್ ಆಗ್ತಾ ಇದೆ. ನಾವೀಗ ಇದಕ್ಕೆ ಒಂದು ಬೇಕಿಂಗ್ ಪೌಡ್ರ್ ಹಾಕುವ. ಬೇಕಿಂಗ್ ಪೌಡರ್ ಒಂದು 1/4 ಚಮಚ ಸಾಕಾಗುತ್ತೆ. 1/4 ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಆಲ್ಮೋಸ್ಟ್ ಲಾಸ್ಟಿಗೆ ಹಾಕೋದಲ್ಲ. ಹೌದು. ಮತ್ತೆ ಒಂದು ಪ್ಯಾಕೆಟ್ ಈನೋ ಹಾಕ್ತಿದ್ರು. ಹೌದು. ಅವರೆಲ್ಲ ಮುಂಚೆ ಸಿಟ್ರಿಕ್ ಆಸಿಡ್ ಹಾಕಿ ಮಾಡ್ತಾ ಇದ್ರು. ಬೇಕಿಂಗ್ ಪೌಡರ್ ಎಲ್ಲ ಅವಾಗ ಸಿಕ್ತಿತ್ತ ಇಲ್ವೋ ಗೊತ್ತಿಲ್ಲ, ಅವ್ರು ಅದನ್ನು ಯೂಸ್ ಮಾಡ್ತಾ ಇದ್ರು. ಮತ್ತೆ ಲಿಂಬು ಯೂಸ್ ಮಾಡ್ತಿದ್ರು. ಹೌದು. ಲಿಂಬು ಹಾಕ್ಬೋದಾ ಇದಕ್ಕೆ ಏನೋ ಬದಲು? ಲಿಂಬು ಲಾಸ್ಟಿಗೆ ಹಾಕ್ಲಿಕ್ಕೆ ಉಂಟು, ನಾವು ಒಗ್ಗರಣೆ ಹಾಕುವಾಗ. ಇದಂದ್ರೆ ಎಲ್ಲ ಟೇಸ್ಟ್ ಒಟ್ಟಿಗೆ ಸಿಗಲಿ ಅಂತ ಹೇಳಿ ಒಟ್ಟಿಗೆ ಮಾಡೋದು. ಬೇಕಿಂಗ್ ಪೌಡರ್ ಹಾಕಿದ ತಕ್ಷಣ ನೋಡಿ ಸ್ವಲ್ಪ ಎಲ್ಲ ಬಬಲ್ಸ್ ಬರ್ಲಿಕ್ಕೆ ಶುರು ಆಯ್ತು. ಹೌದು. ಈಗ ನಾವು ಇದನ್ನು ಟ್ರೇಗೆ ಹಾಕೊಳ್ಳುವ. ಆಲ್ಮೋಸ್ಟ್ ಎಲ್ಲ ರೆಡಿ ಅಲ್ಲ. ಈಗ ನಾವು ಟ್ರೇ ಇದ್ರೊಳಗಿಡುವ. ಮುಚ್ಚಬೇಕಾ? ಮುಚ್ಚಬೇಕು. ಇದು ಮುಚ್ಚಿ ಬೇಯಲಿಕ್ಕೆ ಒಂದು 1/4 ಗಂಟೆ ತಗೊಳುತ್ತೆ. 1/4 ಗಂಟೆ ಬೇಕಲ್ಲ? ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೋದು. ಬೆಂದರೆ ನಮ್ಮದು ಡೋಕ್ಲಾ ರೆಡಿ ಅಂತ ರೆಡಿ ಆಗ್ತದೆ. ಮತ್ತೊಂದು ಒಗ್ಗರಣೆ ಹಾಕೋದೊಂದು ಬಾಕಿ. ಒಗ್ಗರಣೆ ಹಾಕಬೇಕಲ್ಲ. ಇದು ಹೇಗೆ ಅಂದರೆ ಸ್ವಲ್ಪ ಏನು ನಮ್ಮ ಈ ಕಡೆ ಎಲ್ಲ ಏನು ಈ ಗಟ್ಟಿ ಕೇಕ್ ತರ ಬರುತ್ತಲ್ಲ, ಆ ತರ ಬರುತ್ತಾ ಹೇಗೆ? ಆ ಥರನೇ ಬರುತ್ತೆ. ಕೇಕ್ ಥರ ಬರುತ್ತೆ. ಮಕ್ಕಳಿಗೆಲ್ಲ ಇಷ್ಟ ಆಗ್ಬೋದಲ್ಲ? ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲ ಏಜ್ನವರಿಗೂ ಇಷ್ಟ ಆಗುತ್ತೆ. ಅವರೆಲ್ಲ ಇದನ್ನ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾರೆ, ಬೆಳಿಗ್ಗೆನೆ ತಿಂತಾರೆ. ಇದು ಕಡಲೆ ಹಿಟ್ಟಾಗಿರೋದ್ರಿಂದ ಅಷ್ಟು ಬೇಗ ಹಸಿವಾಗಲ್ಲ ನಾವು ತಿನ್ನಲು. ಹೌದು, ಚೆನ್ನಾಗಿರ್ಬೋದು. ಮಕ್ಕಳಿಗಂತೂ ಪಕ್ಕ ಇಷ್ಟ ಆಗ್ಬೋದು. ಹೆವಿ ಏನಾದ್ರು ಫಂಕ್ಷನ್ ಏನಾದ್ರು ಇದ್ರೆ ಫಂಕ್ಷನ್ಗೆಲ್ಲ ಕಂಪಲ್ಸರಿ ಮಾಡ್ತಾರೆ ಇದನ್ನು. ಆಲ್ಮೋಸ್ಟ್ ಬೆಂದಿದೆಯಲ್ಲ? ಬೆಂದಿದೆ. 1/4 ಗಂಟೆ ಆಯ್ತಲ್ಲ? 1/4 ಗಂಟೆ ಆಯ್ತಲ್ಲ? ಆಫ್ ಮಾಡೋದಾ? ಆಫ್ ಮಾಡ್ಬೋದು. ಓಕೆ. ಇದಾ? ಇದು ಸ್ವಲ್ಪ ಹೊತ್ತು ಆರಬೇಕಲ್ಲ? ಹೌದು, ಅದು ಟ್ರೇ ಹೊರಗೆ ತೆಗಿಬೇಕು. ಓಕೆ. ಇದು ಗುಜರಾತ್ ಸ್ಟೈಲ್ ಡೋಕ್ಲಾ. ನೀವು ಬೇರೆ ಗುಜರಾತ್ ಸ್ಟೈಲಲ್ಲಿ ಬೇರೆ ಏನೆಲ್ಲ ಮಾಡ್ತೀರಿ? ಬೇರೆ ಹೆಚ್ಚೇನು ಟ್ರೈ ಮಾಡಲಿಲ್ಲ. ತೇಪ್ಲ ಮಾಡಿದ್ದೀನಿ. ಯಾವುದು? ತೇಪ್ಲ ಅಂತಲ್ಲ? ಅಂದರೆ ಅದು ಈ ಥರ ಚಪಾತಿ ಥರನೇ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡಿ. ಓಕೆ. ತೇಪ್ಲ ಮತ್ತು ಇನ್ನೊಂದು ಡೋಕ್ಲಾ ಗುಜರಾತ್ ಸ್ಟೈಲೆಲ್ಲ ನೀವು ಮಾಡ್ತಿದ್ದೀರಿ. ಬೇರೆ ಸ್ಟೇಟ್ದು ಆ ಥರ? ಬೇರೆ ಸ್ಟೇಟಿಂದ ಇನ್ನು ಮಾಡಬೇಕು, ಇನ್ನೆಲ್ಲ ಟ್ರೈ ಮಾಡಬೇಕಂದ್ರೆ ನಮಗೆ ಒಂದು ಆರ್ಟ್ ಇಂಟಿಗ್ರೇಷನ್ ಎಕ್ಸಿಬಿಷನ್ ಉಂಟು ಸ್ಕೂಲಲ್ಲಿ. ಓಕೆ. ಅಂದರೆ ಮಕ್ಕಳಿಗೆ ಓಕೆ. ಆಗ ಮಕ್ಕಳಿಗೆ ಒಂಚೂರು ನಾವೆಲ್ಲ ಹೇಳ್ಕೊಡ್ಬೇಕಾಗ್ತದೆ. ಬೇರೆ ಒಂದು ಟೀಮ್ ಮಾಡಿ ಬೇರೆ ಬೇರೆ ಸ್ಟೇಟ್ಸ್. ಈ ಸಲ ಕರ್ನಾಟಕ ಮತ್ತೆ ಲಡಾಖ್ ಸಿಕ್ಕಿದೆ. ಅದರ ಬಗ್ಗೆ ಮಕ್ಕಳು ಸ್ಟಡಿ ಮಾಡಬೇಕಾಗತ್ತೆ. ಅವಾಗ ಅದರ ಫುಡ್ ಎಲ್ಲ ಅವರಿಗೆ ಇಂಟ್ರೊಡ್ಯೂಸ್ ಮಾಡಬೇಕಾಗ್ತದೆ. ಹೌದು. ಈಗ ಲಡಾಖ್ ಅಂತ ಹೇಳುವಾಗ ನಾರ್ಮಲ್ ಆಗಿ ನಾನು ನೋಡಿದ್ದು ಈ ಜರ್ನಿ ಆ ಥರ ಎಲ್ಲ ನೋಡಿದ್ದೇನೆ. ಲಡಾಖಲ್ಲಿ ಫುಡ್ ಎಲ್ಲ ಯಾವ್ದು ಬರುತ್ತೆ? ಅಂದರೆ ಲಡಾಖಿನ ಫುಡ್ ಎಲ್ಲ ಮೈದಾ ಬೇಸ್ಡ್ ಅಲ್ಲ? ಓಕೆ. ಅಂದರೆ ಅಲ್ಲಿ ಮೋಮೋಸ್ ಟೈಪ್ ಎಲ್ಲ. ಮೋಮೋಸ್ ಟೈಪ್. ಈ ರೈಸ್ ಐಟಮ್ ಎಲ್ಲ ಕಡಿಮೆ ಅಲ್ಲಿ ಸ್ಟಫ್ ಮಾಡಿ, ರೈಸ್ ಐಟಮ್ ಕಡಿಮೆ ಅಲ್ಲ? ಓಕೆ. ಹಾಗಾದರೆ ಲಡಾಖ್ ಮತ್ತು ಕರ್ನಾಟಕದ ಕೆಲವೆಲ್ಲ ಡಿಶಸ್ ಸಿಮಿಲಾರಿಟಿ ಉಂಟು ನಮ್ಮ ಕರ್ನಾಟಕದಕ್ಕೂ ಅವರದಕ್ಕೂ. ಅಂಥದ್ದನ್ನೇ ನೋಡಿ ಮಾಡಿಸುವಂಥ ದಿನ ಒಂದೊಂದು ಕಲಿತಾ ಇದ್ದೀನಿ ಈಗ ಅಷ್ಟೇ. ಮಕ್ಕಳಿಗೆ ಪಾಠ ಜೊತೆ ಕೂಡ ಈ ಥರದ ಅಡುಗೆದು ಕೂಡ ನೋಡಿ ಎಲ್ಲ ನಮ್ಮ ದೇಶದ ಬೇರೆ ಬೇರೆ ರಾಜ್ಯದ್ದು ಅಡುಗೆ ಕೂಡ ಕಲ್ತ್ರೆ ಒಳ್ಳೇದಲ್ಲ? ಆ ರಾಜ್ಯಕ್ಕೆ ಹೋದಾಗ ನಮಗೆ ಅಲ್ಲಿ ಟ್ರೈ ಮಾಡ್ಬೋದು. ಓಕೆ. ಇದು ಈಗ ಆರಬೇಕಲ್ಲ? ಹೌದು. ಅದನ್ನು ನಾವು ಕೆಳಗೆ ಇಳಿಸ್ಕೊಳ್ಳುವ. ಓಕೆ.
ಓಕೆ. ಇದು ತಣ್ಣಗಾಗೋದ್ರೊಳಗೆ ನಾವು ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳುವ. ಒಗ್ಗರಣೆ ರೆಡಿ ಮಾಡ್ಕೊಳ್ಳೋದಾ? ಮತ್ತು ಅದನ್ನು ಡಿಮೋಲ್ಡ್ ಮಾಡುವಾಗ ಒಂದು ಪ್ಲೇಟ್ ಬೇಕಾಗುತ್ತೆ. ಪ್ಲೇಟ್ ಬೇಕಾಗುತ್ತೆ. ಒಂದು ಪ್ಲೇಟ್ ಕೊಡಿ. ಒಗ್ಗರಣೆ ರೆಡಿ ಮಾಡಿ ಇಟ್ಟು ಆಮೇಲೆ ಮತ್ತೆ ಹಾಕೋದು. ಅದು ಕೂಡ ಸ್ವಲ್ಪ ತಣ್ಣಗಾಗಬೇಕು. ಅಷ್ಟೊತ್ತು ನಾವು ರೆಡಿ ಮಾಡಿ. ಓಕೆ. ಒಗ್ಗರಣೆ ಯಾವುದರಲ್ಲಿ? ಇದರಲ್ಲಿ ಮಾಡೋದಾ? ಹಾಂ, ಮಾಡು. ಒಗ್ಗರಣೆಗೆ ಒಲೆ ಒರೆಸ್ಬೇಕಲ್ಲ. ಆಯಿಲ್ ಹಾಕಬೇಕಾ? ಹೌದು. ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿದ್ವಿ. ಜಾಸ್ತಿ ಬೇಕಾಗುತ್ತಾ? ಸಾಕು, 2 ಸ್ಪೂನ್ ಹಾಕಿದ್ರೆ. ಓಕೆ. ಈಗ ಇದು ರೆಡಿ ಡೋಕ್ಲಾ ಏನು ಬಿಸಿಗೆ ಇಡುವಾಗಲೇ ಕೆಲವೊಮ್ಮೆ ಒಗ್ಗರಣೆ ಹಾಕ್ತಾರಲ್ಲ, ಇದಕ್ಕೆ ಏನು ಹಾಕಬೇಕು? ಮತ್ತೆ ಹಾಕೋದು, ಆಮೇಲೆ ಹಾಕೋದಲ್ಲ ಲಾಸ್ಟಿಗೆ. ಓಕೆ. ಇದಕ್ಕೆ ಒಗ್ಗರಣೆಗೆ ಸಾಸಿವೆ, ಕರಿಬೇವು ಸೊಪ್ಪು, ಹಸಿಮೆಣಸು. ಓಕೆ. ಎಣ್ಣೆ ಕಾದಿದೆ. ಓಕೆ. ಈಗ ಸ್ವಲ್ಪ ಸಾಸಿವೆ ಹಾಕುವ. ಸಾಸಿವೆ ಚಟಪಟ ಅಂತ ಹೇಳಬೇಕಲ್ಲ. ಹೌದು. ನೀವು ಇಲ್ಲಿ ಸ್ಪೆಷಲಾಗಿ ಹಸಿಮೆಣಸು ಒಗ್ಗರಣೆಗೆ ಹಾಕ್ತಾಯಿದ್ರು. ಹೌದು. ಓಕೆ. ಮತ್ತು ಅದರಲ್ಲಿ ಬೇರೆ ಏನು ಖಾರ ಬರಲಿಲ್ಲಲ್ಲ ಇಷ್ಟವರೆಗೆ? ಹಾಂ, ಖಾರ ಹಾಕಿಲ್ಲ. ಹಾಂ, ಇದೇ ಖಾರ ಸಾಕಾಗುತ್ತೆ ಅಂತಿಲ್ಲ? ಸಾಕಾಗ್ತದೆ. ಇದೆಂತ ಗೊತ್ತಾ, ಇದರಲ್ಲಿ ಸ್ವೀಟ್ ಆಗ್ತದೆ, ಖಾರ ಬರುತ್ತೆ, ಮತ್ತೆ ಹುಳಿ ಅಂಶ ಇರುತ್ತೆ. ಹಾಗೆ ಒಂದು 2-3 ಟೈಪ್ ಮಿಕ್ಸಪ್ ಆಗಿರಲಿ. ಹೌದು. ಇದು ದೂರ ಸ್ವಲ್ಪ ಖಾರ ಸಿಗ್ಬೋದು ಅಂತ ಮೇಲ್ಗಡೆಯಿಂದಲ್ಲ? ಖಾರ ಸರಿ ಆಗತ್ತೆ. ನಾವಂದ್ರೆ ಇದು ನೀರು ಹಾಕ್ತೀವಿ, ಅವಾಗ ಖಾರ ಎಲ್ಲ ಬಿಟ್ಕೊಳ್ಳುತ್ತೆ ನೀರೊಟ್ಟಿಗೆ. ಹಸಿಮೆಣಸಿಗೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಬೋದು, ಇಲ್ಲದ್ರೆ ಉದ್ದುದ್ದ ಸೀಳಿ ಹಾಕ್ಬೋದು. ಹೀಗೆ ಕಟ್ ಮಾಡ್ಕೊಂಡ್ರೆ ಎಲ್ಲ ಹೊಟ್ಟೆಗೆ ಹೋಗುತ್ತೆ. ಉದ್ದ ಇದ್ರೆ ಇದು ತುಂಬ ಖಾರದ ಮೆಣಸು. ತುಂಬ ಖಾರ ಇದೆ. ಇದು ಕರಿಮೆಣಸು ಅಲ್ಲ, ಕರಿಬೇವು. ಇದು ಕೂಡ ಹೀಗೆ ಚಿಕ್ಕದು ಕಟ್ ಮಾಡ್ಕೊಳ್ಬೇಕು. ಸ್ವಲ್ಪ ರೋಸ್ಟ್ ಆಗಬೇಕಿದೆ, ಅವಾಗ ಖಾರ ಸ್ವಲ್ಪ ಕಮ್ಮಿ ಆಗತ್ತೆ ಎಣ್ಣೆಯಲ್ಲಿ ಬೆಂದರೆ. ಹೌದು. ಈಗ ನಾರ್ಮಲ್ ಆಗಿ ಮೆಣಸನ್ನೇ ಹಾಗೆ ಹಸಿ ಹಾಕೋದಕ್ಕೂ ಡಿಫ್ರೆನ್ಸ್ ಇರುತ್ತೆ, ಎಣ್ಣೆ ಒಟ್ಟಿಗೆ ಹಾಕೋದು. ಇದಕ್ಕೀಗ ಒಂದು ಅರ್ಧ ಕಪ್ ನೀರು ಹಾಕಿ. ನೀರು ಹಾಕಬೇಕಾ? ಹೌದು. ಒಗ್ಗರಣೆಗೆ ನೀರು ಹಾಕುದಾ? ಹೌದೌದು. ಇದು ಡೋಕ್ಲದ ಸ್ಪೆಷಲ್ಲೇ ಇದು. ಹಾಂ, ನೀರಿಗೆ ಹಾಕುದಾ? ಸಾಕು. ಈ ನೀರಿಗೆ ಈಗ ಖಾರ ಬಿಟ್ಕೊಳ್ತೇವಲ್ಲ? ಹೌದು. ಇದಕ್ಕೆ ಈಗ ಒಂಚೂರು ಸಕ್ಕರೆ ಹಾಕ್ಬೋದು. ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕಿದ್ದೀನಿ. ಸ್ವೀಟ್ ಖಾರ ಎಲ್ಲ ಮಿಕ್ಸ್ ಆಗಿದೆ. ಇದು ಇವಾಗ ಆಫ್ ಮಾಡ್ಕೊಳ್ಳುವ. ಸಾಕು. ಓಕೆ. ಈಗ ನಾವು ಇದನ್ನು ಪ್ಲೇಟಿಗೆ ಹಾಕ್ಕೊಳ್ಳುವ. ಆಲ್ಮೋಸ್ಟ್ ಚೆನ್ನಾಗಿದೆಯಲ್ಲ? ಹೌದು. ಹಾಗೆ ಉಲ್ಟಮ್ ಮಾಡ್ಕೊಳ್ಬೇಕು. ಹೌದು. ಮೇಲ್ಗಡೆಯಿಂದ ಹೊಡಿಬೇಕಾ? ಎಸ್, ಇಲ್ಲ, ಬಂದಿದೆ. ಕರೆಕ್ಟ್ ಬಂದಿದೆ. ಈಗ ಇದನ್ನು ಓಕೆ ಕಟ್ ಮಾಡ್ಕೊಳ್ಳುವ. ಈಗ ಇದು ಬಿಸಿ ಮಾಡಬೇಕಾ? ಹೀಗೆ ಇರಲಿ? ಸಾಕಾ? ಯಾವುದು? ಅದು ಸಾಕು. ಸಾಕಲ್ಲ? ಇದಂದರೆ ಕ್ಯೂಬ್ಸಲ್ಲಿದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಹೌದು. ಅದಕ್ಕೆ ನಾನು ಅದರದ್ದು ಎಜ್ಜೆಲ್ಲ ತೆಗಿತಾ ಇದ್ದೀನಿ ಸ್ವಲ್ಪ. ನಾವೀಗ ಇದು ಒಗ್ಗರಣೆ ಹಾಕ್ಕೊಳ್ಳುವ. ಓಕೆ. ಇದು ಹಾಕ್ತೀರಾ? ಒಗ್ಗರಣೆ ಅದ್ರ ಮೇಲೆ ಹಾಕಿ ಆಮೇಲೆ ಸರ್ವ್ ಮಾಡ್ತೀರಾ? ಹೌದು. ಇದಕ್ಕೆ 1-2 ಡ್ರಾಪ್ ಹಾಕಿದರೆ ಸಾಕು. ನಾವು ಮೊಸರು ಹಾಕಿದ್ದೀವಲ್ಲ ಮೊದಲೇ, ಹುಳಿ ಅಂಶ ಸ್ವಲ್ಪ ಇರುತ್ತೆ ಅದರಲ್ಲಿ. ಓಕೆ. ಬೇಕಿದ್ರೆ ಹುಳಿ ಅಂಶ ಎಲ್ಲಿಂದಲೇ ಲಿಂಬು ಹಾಕ್ಕೊಳ್ಳೋದಲ್ಲ? ಹಾಂ. ಇದೊಂದು ಸ್ವಲ್ಪ ಹೀರ್ಕೊಳ್ಳಿ. 2 ನಿಮಿಷ ಹೀರ್ಕೊಳ್ಬೇಕಾ? ಈಗಲೇ ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ತಂತಲ್ಲ ಮೇಲ್ಗಡೆ ಒಗ್ಗರಣೆ ಬಿದ್ದು? ಬೇಕಾದರೆ ಕಾಯಿ ತುರಿನೂ ಹಾಕ್ಕೊಳ್ಬೋದು. ಹಾಂ, ಮೇಲ್ಗಡೆ ಎಲ್ಲ. ಹಾಂ, ಚೆನ್ನಾಗಿ ಕಾಣುತ್ತೆ. ಹೌದು. ಓಕೆ. ಈಗ ನಾವೀಗ ಪೀಸಸನ್ನು ಇದರಲ್ಲಿ ಹಾಕ್ಕೊಳ್ಳುವ. ಪಕ್ಕ ಕೇಕ್ ಥರ ಕಾಣ್ತಂತಲ್ಲ? ಹೌದು, ನೋಡಲಿಕ್ಕೆ. ಇದಕ್ಕೆ ಸ್ವಲ್ಪ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪು. ಈಗ ಬಿಸಿ ಡೋಕ್ಲಾ ರೆಡಿ ಇದೆ. ಬಿಸಿಯಾದಂತಹ ಗುಜರಾತಿ ಸ್ಟೈಲ್ ಡೋಕ್ಲಲ್ಲ. ನೋಡಲಿಕ್ಕೆ ಈ ಹಬ್ಬದ ಟೈಮಲ್ಲೆಲ್ಲ ಏನು ನಾವು ಬೇಕ್ರಿ ಸ್ವೀಟ್ಸ್ ಎಲ್ಲ ಒಂದು ಪ್ಲೇಟಿಗೆ ಹಾಕಿಕೊಟ್ರೆ ಹೇಗೆ ಕಾಣ್ತದೆ ಅದೇ ಥರ ಕಾಣ್ತುಂಟು. ಸೈಡಲ್ಲಿ ಎಲೆ ಇಟ್ಟು ಗಾರ್ನಿಷ್ ಕೂಡ ಚೆನ್ನಾಗಿ ಕಾಣ್ತುಂಟು. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದರೆ. ಓಕೆ, ಗೀತಾ ಮ್ಯಾಮ್ ಸಗಲಾಗಿರುವಂತಹ ಗುಜರಾತಿ ಸ್ಟೈಲಿಯ ಡೋಕ್ಲಾ ರೆಡಿ ಮಾಡಿಕೊಡ್ತಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಢೋಕ್ಲಾ ತಯಾರಿಸುವ ವಿಧಾನ: ಮೊದಲು 1 ಕಪ್ ಕಡಲೆ ಹಿಟ್ಟಿಗೆ ಅರ್ಧ ಚಮಚದಷ್ಟು ಅರಶಿನ ಪುಡಿ, ರುಚಿಗೆ ಅನುಸಾರವಾಗಿ ಉಪ್ಪು, ಹಿಂಗು, ಅರ್ಧ ಕಪ್ ಮೊಸರು, ಅರ್ಧ ಕಪ್ನಷ್ಟು ನೀರು ಹಾಕಿ ಗಂಟು ಬಾರದ ಹಾಗೆ ಕಲಸಿಕೊಳ್ಳಿ. ನಂತರ ಅರ್ಧ ಚಮಚದಷ್ಟು ಬೇಕಿಂಗ್ ಪೌಡರ್, 1 ಪ್ಯಾಕೆಟ್ ಈನೋ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ.
ಆನಂತರ ಎಣ್ಣೆ ಸವರಿದ ತಟ್ಟೆಗೆ ಹಾಕಿ ಹಬೆಯಲ್ಲಿ 10 ರಿಂದ 15 ನಿಮಿಷ ಬೇಯಿಸಿ. ಇನ್ನೊಂದೆಡೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಿಸಿ ಮಾಡಿಕೊಂಡು ಸಾಸಿವೆ, ಹೆಚ್ಚಿದ ಹಸಿಮೆಣಸು, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಅರ್ಧ ಲೋಟದಷ್ಟು ನೀರು, 1 ಚಮಚದಷ್ಟು ಸಕ್ಕರೆ, ನಿಂಬೆ ರಸ ಹಾಕಿ ಕಲಸಿಕೊಳ್ಳಿ. ಬಳಿಕ ಬೇಯಿಸಿದ ಕಡಲೆ ಹಿಟ್ಟಿಗೆ ಉದುರಿಸಿ ಬೇಕಾದ ಆಕಾರದಲ್ಲಿ ತುಂಡು ಮಾಡಿ ಸರ್ವ್ ಮಾಡಿ. ಗುಜರಾತಿ ಸ್ಪೆಷಲ್ ಢೋಕ್ಲಾ. ಓಕೆ, ನೋಡಿದ್ರಲ್ಲ ಗುಜರಾತಿ ಸ್ಟೈಲ್ ಢೋಕ್ಲಾ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟು ಸ್ಟಾರ್ ರೈಸ್ ಭದ್ರಾವತಿ, ಕೇಶಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂದಾಲ್, ನಿಕಾಲ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ಗೀತಾ ಮ್ಯಾಮ್ ಸಕಲಾಗಿರುವಂತಹ ಢೋಕ್ಲಾ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಆಗಿ ಪಾಯಸ ಮಾಡ್ತಾರೆ ಅಂತ ಹೇಳಿದರು. ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವ. ಎಸ್ ಮ್ಯಾಮ್, ಇವಾಗ ಪಾಯಸ ಅಲ್ಲ, ಏನು ಸ್ಪೆಷಲ್ ಪಾಯಸ ಅಂತ ಹೇಳಿ ಸ್ಪೆಷಲ್ ಅಂತ ಹೇಳಿದ್ರೆ ಕೂಡ ಹೇಳಿಲ್ಲ ಅವಾಗ. ಒಂದು ದಿಢೀರ್ ಪಾಯಸ ಅಂತ ಹೇಳ್ಬೋದು. ಹೆಸರೇ ದಿಢೀರ್ ಪಾಯಸ. ಅದನ್ನು ನೀವು ಯಾಕೋ ಸೀಕ್ರೆಟ್ ಬಿಟ್ಕೊಡ್ತಾ ಇಲ್ಲ ಅಂದ್ರೆ ಅದು ಹೆಸರೆಲ್ಲ ಹೇಳ್ಬಾರ್ದು ಅಂತ ಉಂಟಾ? ಇಲ್ಲ, ಅದೇ ರೀಸೆಂಟ್ಲಿ ನಾನು ಅದನ್ನು ಟೇಸ್ಟ್ ಮಾಡಿದೆ. ನಮ್ಮ ಫ್ರೆಂಡ್ ಮಾಡಿಕೊಟ್ಟಿದ್ರು. ಯಾವ್ದ್ರದಂತ ಕಂಡು ಹಿಡಿಲಿಕ್ಕೆ ಆಗ್ಲಿಲ್ಲ ನನಗೆ, ಹಾಗೆ ಅದನ್ನೇ ಇವತ್ತು ಮಾಡುವ ಅಂತ. ಯಾವ್ದರಿಂದ? ಅದು ಮೈದಾ ಹಿಟ್ಟಿಂದ. ಮೈದಾ ಹಿಟ್ಟಿಂದ ದಿಢೀರ್ ಪಾಯಸ. ಓಕೆ, ಚೆನ್ನಾಗಿರ್ಬೋದು ಅಂತ ಕಾಣುತ್ತೆ. ಸ್ಪೆಷಲ್ ಇದ ಕಾರಣ ನೀವು ನಮ್ಮ ರುಚಿ ಅಡುಗೆ ಮನೆಯಲ್ಲಿ ರೆಡಿ ಮಾಡ್ತಿದ್ದೀರಲ್ಲ. ಓಕೆ, ಸ್ಟಾರ್ಟ್ ಮಾಡುವ. ಏನು ಬೇಕು ಫಸ್ಟಿಗೆ? ಒಂದು ಬಾಣಲೆ ಇಟ್ಬಿಡಿ. ಬಾಣಲೆ ಬೇಕಲ್ಲ ಪಾಯಸಕ್ಕೆ. ಫಸ್ಟಿಗೆ ಬೇಕು ಬಾಣಲೆಲ್ಲ, ಒಲೆ ಉರಿಸಬೇಕು. ಓಕೆ, ಇದಕ್ಕೆ ಆಯಿಲ ತುಪ್ಪ ಹಾಕೋಣ. ಈಗಲೇ ಹಾಕೋದಾ? ಸ್ವಲ್ಪ ಡ್ರೈ ಫ್ರೂಟ್ಸ್ ರೋಸ್ಟ್ ಮಾಡ್ಕೊಳ್ಳಿಕ್ಕೆ. ಅದಕ್ಕೆ ತುಪ್ಪ ಬೇಕಲ್ಲ. ನಾವು ತುಪ್ಪ ಅಂತ ಬಂದಾಗ ಕೇಸಿಯವರ ಶುದ್ಧ ಹಸುವಿನ ತುಪ್ಪ. ಎಷ್ಟು? 1 ಸ್ಪೂನ್ ಸಾಕಾ? 1 ಸ್ಪೂನ್ ಸಾಕು. 1 ಸ್ಪೂನ್ ಸಾಕಲ್ಲ? ಸಾಕು. ಇದಕ್ಕೆ ನಾವು ಬರೀ ಡ್ರೈ ಫ್ರೂಟ್ಸ್ ಅಂದರೆ ದ್ರಾಕ್ಷಿ ಅಂಥದ್ದೆಲ್ಲ ಮೆದುವಾಗಂಥದ್ದೆಲ್ಲ ಹಾಕ್ಬಾರ್ದು. ಈ ಥರ ಗಟ್ಟಿ ಇರೋಂಥದ್ದು. ಈಗ ಬಾದಾಮ್ ಪೀಸಸ್, ಗೋಡಂಬಿ ಹಾಕ್ಕೊಳ್ಬೋದು. ದ್ರಾಕ್ಷಿ ಎಲ್ಲ ಬೇಡ ಅಂತ ಹೇಳ್ತೀವಿ. ಇದಂದ್ರೆ ನಾವು ಯಾರಾದ್ರೂ ಈಗೊಂದು ಎಕ್ಸ್ಪೆಕ್ಟ್ ಮಾಡ್ದೇನೆ ಗೆಸ್ಟ್ ಬರ್ತಾರೆ, ಅವಾಗ ನಮ್ಗೆ ಅಡುಗೆ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ ಜಾಸ್ತಿ, ಮತ್ತೆ ಇಂಗ್ರೀಡಿಯೆಂಟ್ಸ್ ಏನು ಹೆಚ್ಚಿರೋದಿಲ್ಲ ಮನೇಲಿ. ಅವಾಗಿಂಥದ್ದು ಮಾಡಿ ಒಂದು ಸ್ವೀಟ್ ಅಂತ ಲೆಕ್ಕಕ್ಕೆ ಸೇರಿಸ್ಬೋದು, ರೆಡಿ ಮಾಡ್ಕೊಳ್ಬೋದಲ್ಲ. ಹೌದು. ಓಕೆ, ಖಾರದ ಜೊತೆ ಸ್ವೀಟ್ ಕೂಡ ಸ್ವೀಟ್ ಬೇಗ ಮಾಡ್ಕೊಳ್ಬೋದು. ಇಲ್ದಿದ್ರೆ ನಮ್ಗೆ ಒಂದು ಸ್ವೀಟ್ ಏನು ಮಾಡಲಿಲ್ಲ ಅಂತ ಬೇಜಾರಿರತ್ತಲ್ಲ, ಅದಕ್ಕೆ ಬೇಗ ಒಂದು ಆಗಿ ಹೋಗುತ್ತೆ. ಗೆಸ್ಟ್ನವ್ರಿಗೆ ಅವರಿಗೆ ಇಲ್ಲದಿದ್ರು ಕೂಡ ಮನೆಯವರಿಗೆ ಸರ್ಪ್ರೈಸ್ ಕೊಡ್ಬೋದು ಅವರಿಗೆ, ಗೆಸ್ಟಿಗೆ. ಹೌದೌದು. ಇದೊಂದು ಸ್ವಲ್ಪ ಬ್ರೌನ್ ಆದರೆ ಸಾಕು. ನಾವಿದನ್ನೊಂದು ತೆಕ್ಕೊಳ್ಳುವ ಬೇರೆದಕ್ಕೆ. ಈಗ ಕಾಯಿ ಹಾಲು ರೆಡಿ ಉಂಟು. ಕಾಯಿ ಹಾಲು ನಾವು ತೆಗಿತೀವಲ್ಲ, ಮಿಕ್ಸಿಗೆ ಹಾಕಿ ಕಾಯಿ ಹಾಲು ತೆಗಿವಾಗ ಒಂದು ಸ್ವಲ್ಪ ತೆಳು ಹಾಲು ಬರುತ್ತೆ. 2ನೇ ಸಲ ತೆಗೆದಿತ್ತು ಅಂದ್ರೆ ಒಂದ್ಸಲ ಹಿಂಡ್ಕೊಂಡಿದ್ದ ದಪ್ಪ ಹಾಲು ಹಾಗೆ ಬೇರೆ ಇದೆ. ಇದು ಸ್ವಲ್ಪ ನೀರು ಹಾಕಿ ಇನ್ನೊಂದ್ಸಲ ತೆಗಿತೀವಲ್ಲ, ಅದೆಲ್ಲ ತೆಗಿಬೇಕು. ಬರೀ ಹಾಲು ಮಾತ್ರ. ಇದಕ್ಕೆ ನೋಡಿ 1 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಸಾಕು. ಇಂಗ್ರೀಡಿಯೆಂಟ್ಸ್ ಎಲ್ಲ ಕಮ್ಮಿನೇ, 1 ಸ್ಪೂನ್ ಸಾಕು. ಹಾಗಾದ್ರೆ ಕಾಯಿ ಹಾಲು ಜಾಸ್ತಿ ಬೇಕು. ಕಾಯಿ ಹಾಲು ಜಾಸ್ತಿ ಬೇಕು. ಟೇಸ್ಟ್ ಬರೋದು ಅದರದ್ದೇ, ಕಾಯಿ ಹಾಲಿಂದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗಂಟಿಲ್ದೇ ಇರೋ ಹಾಗೆ. ಮತ್ತು ಅದೇ ಬಾಣಲೆಗೆ ಹಾಕಿಬಿಡೋಣ ನಾವು. ಇದು ಹಾಕಿದ ನಂತರನೂ ಅಷ್ಟೇ ಮಿಕ್ಸ್ ಮಾಡ್ತಾ ಇರಬೇಕು. ಹೌದು, ಮೈದಾ ಅಲ್ವಾ ಬೇರೆ, ಬೇಗ ಗಟ್ಟಿ ಆಗುತ್ತಲ್ಲ. ನಾವು ಈ ರೀತಿ ಹಾಕೋದ್ರಿಂದ ಇದರಲ್ಲಿ ಹಸಿ ವಾಸನೆ ಎಲ್ಲ ಬರಲ್ಲ. ನಾವು ತುಪ್ಪ ಹಾಕಿಟ್ಟಿದ್ದೀವಲ್ಲ ಆಲ್ರೆಡಿ, ತುಪ್ಪದ ಪರಿಮಾಣ ಕೂಡ ಹಾಗೆ ಇರುತ್ತೆ. ಹೌದು, ಹಾಗೆ ಇರುತ್ತೆ. ಯಾವುದು ಇಂಗ್ರೀಡಿಯೆಂಟ್ಸ್ ವೇಸ್ಟ್ ಆಗೋದಿಲ್ಲ. ಇದು ಮೈದಾ ಹಾಕಿರೋದ್ರಿಂದ ಬೇಗ ದಪ್ಪ ಆಗಿಬಿಡತ್ತೆ. ಇದು ಸ್ವಲ್ಪ ಕಡಿಮೆ ಬೆಂಕಿಯಲ್ಲಿ ಇದೊಂಚೂರು ಗಂಜಿ ಥರ ಬಂದ ತಕ್ಷಣ ನಾವು ಬೆಲ್ಲ ಕೆರೆದಿಟ್ಕೊಂಡಿರ್ಬೇಕು. ಆ ಬೆಲ್ಲನೂ ಕರಗಿ ಹೋಗುತ್ತೆ ಬೇಗ. ಆಲ್ರೆಡಿ ದಪ್ಪ ಆಗಿ ಹೌದು, ಬೇಕಿದ್ರೆ ನೀರು ಹಾಕೊಳ್ಬೋದು. ನೀರು ಹಾಕ್ಬೋದು, ಸ್ವಲ್ಪ ನೀರು ಮಿಕ್ಸ್ ಮಾಡಿ. ಓಕೆ, ನೀವು ಆಗ ಇನ್ನೊಂದು ಕಾಯಿ ಹಾಲು ಉಂಟಲ್ಲ ಅದು ಮತ್ತೆ ಹಾಕ್ಲಿಕ್ಕೆ. ಈಗ ಬೆಲ್ಲ ಕರಗಬೇಕಲ್ವಾ. ಓಕೆ,
ಇಷ್ಟೇ. ಇದಕ್ಕೆ ಬೆಲ್ಲ ನೋಡಿ ಒಂದು ಅರ್ಧ ಕಪ್ಪಿನಷ್ಟ, ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಹಾಕಿದರೆ ಸಾಕು. ಸಾಕಲ್ಲ? ಅದೇ ನಾವೀಗ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡಿದ ಕಾರಣ ಹೌದು 4 ಪೀಸ್ ಸಾಕು. ಸಾಕಾಗುತ್ತೆ. ಮತ್ತಿದು ನಾವು ಆಲ್ರೆಡಿ ಪುಡಿ ಮಾಡ್ಕೊಂಡಿದ್ದೀವಲ್ಲ, ಹಾಗಾಗಿ ಬೇಗ ಮಿಕ್ಸ್ ಬ್ಲೆಂಡ್ ಆಗಿಬಿಡುತ್ತೆ ಇದರಲ್ಲಿ. ನೋಡಿ ಕರ್ಗು ಹೋಯ್ತು. ಪಾಯಸಕ್ಕೆಲ್ಲ ಸ್ವಲ್ಪ ಬುದ್ಧಿ ಹಾಕಿದರೆ ಬೆಟರ್ ಅಲ್ಲ, ಪುಡಿ ಮಾಡಿ. ಹೌದು ಹೌದು. ಇಲ್ಲಾಂದರೆ ಜೋನಿ ಬೆಲ್ಲ ಅಂತ ಸಿಗತ್ತಲ್ಲ, ಅದನ್ನು ಹಾಕ್ಬೋದು. ಈಗ ಪೌಡರ್ ಮಾಡಿದ ಬೆಲ್ಲಗಳೇ ಸಿಗತ್ತಲ್ಲ, ಆರ್ಗ್ಯಾನಿಕ್ ಬೆಲ್ಲ ಎಲ್ಲ ಸಿಗತ್ತಲ್ಲ, ಅದು ಹಾಕ್ಬೋದು. ಅದು ಹಾಕಿದ್ರೆ ಸ್ವಲ್ಪ ಕಲರ್ ಜಾಸ್ತಿ ಬ್ರೌನಿಶ್ ಬರುತ್ತೆ, ಕಪ್ಪಾಗ್ಬಿಡುತ್ತೆ. ಈಗ ನೋಡಿ ಬೆಲ್ಲ ಕರ್ಗಾಯ್ತಲ್ಲ, ಈಗ ನಾವಿದು ದಪ್ಪ ಹಾಲಿದೆ ಅಲ್ಲ, ಇದನ್ನು ಮಿಕ್ಸ್ ಮಾಡುವ. ಸ್ವಲ್ಪ ನೀರು ಜಾಸ್ತಿ ಆಗುತ್ತಲ್ಲ? ಇಲ್ಲ, ಇದು ತಣ್ಣಗಾಗುವಾಗ ಸರಿಯಾಗುತ್ತೆ. ಅಂದರೆ ಸ್ವಲ್ಪ ಇದು ಗಟ್ಟಿ ಪಾಯಸ ಥರನೇ ಇರುತ್ತಾ? ಇಲ್ಲ, ನಾರ್ಮಲ್ ಪಾಯಸ ಥರ ಇರುತ್ತೆ. ಒಂದು ಕುದಿ ಬಂದರೆ ಸಾಕು. ಒಂದು ಕುದಿ ಬಂದರೆ ಸಾಕು. ನೋಡಲಿಕ್ಕೆ ಚೆನ್ನಾಗಿ ನೋಡಿ, ಮಂದಾಗಿ ಕಾಣಿಸುಂಟು. ಹೌದು. ಸ್ವೀಟ್ ಕೂಡ ಸ್ವಲ್ಪ ಲೈಟಾಗಿ ಬೆಲ್ಲ ಇದ್ದ ಕಾರಣ ಆರೋಗ್ಯಕ್ಕೆ ಏನು ತೊಂದರೆ ಇಲ್ಲ. ಹೌದು. ಸಕ್ಕರೆ ಬದಲು ಬೆಲ್ಲ ಒಳ್ಳೆಯದಲ್ಲ. ಇದೇ ಥರ ನಾರ್ತಲ್ಲೆಲ್ಲ ಮಾಡ್ತಾರೆ, ಇದೇ ಥರ. ಅದಕ್ಕೆ ಸಕ್ಕರೆ ಹಾಕೋದು. ಸಕ್ಕರೆ ಮತ್ತೆ ಇದು ನಾವು ಕಾಯಿ ಹಾಲು ಯೂಸ್ ಮಾಡಿದ್ವಲ್ಲ, ಅದ್ರ ಬದಲು ದನದ ಹಾಲು ಹಾಕ್ತಾರೆ. ಪ್ಯಾಕೆಟ್ ಹಾಲು ಯೂಸ್ ಮಾಡಿ. ಖೀರ್ ಅಂತ ಹೇಳೋದು ಅದಕ್ಕೆ. ಖೀರನ್ನ? ಬೆಲ್ಲ ಹಾಕಿದರೆ ಪಾಯಸ, ಸಕ್ಕರೆ ಹಾಕಿದರೆ ಖೀರ್. ಈಗ ಕುದಿ ಸ್ಟಾರ್ಟ್ ಆಯಿತು. ಒಂದು ಕುದಿ ಆದ ತಕ್ಷಣ ಆಫ್ ಮಾಡೋದಾ? ಇದಕ್ಕೆ ಗೋಡಂಬಿ ಅಲ್ಲ, ಇದಕ್ಕೆ ಇದು ಹಾಕಬೇಕು, ಅದು ಲಾಸ್ಟಿಗೆ ಹಾಕುವ, ಇಲ್ಲಾದ್ರೆ ಮೆತ್ತಗಾಗತ್ತಲ್ಲ. ಈಗ ನೋಡಿ ನಾನು ಇದಕ್ಕೆ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಪರಿಮಳಕ್ಕೆ ಏಲಕ್ಕಿ. ಹೌದು. ಪರಿಮಳದ ಇದೇ ಉಂಟಲ್ಲ ಹಾಗಾದರೆ, ಹೇಗೋ ತುಪ್ಪ ಪರಿಮಳ. ಗ್ಯಾಸ್ ಆಫ್ ಮಾಡ್ಬೋದು. ಆಫ್ ಮಾಡೋದಾ? ಕುದಿ ಆಯ್ತಲ್ಲ ಅದು. ಇದೆಲ್ಲ ದಿಢೀರ್ ಮಾಡಿ ತಿನ್ನುವಂಥದ್ದು. ಮಾಡಿ ಬಡ್ಸಂಥದ್ದು ಗೆಸ್ಟಿಗೆ. ಹೀಗೆಲ್ಲ ಮಾಡಿದ ನಂತರ ಅದನ್ನು ಉಳಿಸ್ಲಿಕ್ಕಿಲ್ಲ, ಫುಲ್ ಖಾಲಿ ಮಾಡಬೇಕಲ್ಲ? ಖಾಲಿ ಆಗತ್ತೆ. ನೋಡಿ ಇದಿಷ್ಟು ಪಾಯಸ ಒಂದು 5-6 ಜನರಿಗೆ ಸರ್ವ್ ಮಾಡ್ಬೋದು. ಹೌದು ಹೌದು. ಈಗ ಇದು ರೆಡಿಯಾಗಿದೆ. ಸರ್ವ್ ಮಾಡುವ. ನೀವು ಸರ್ವ್ ಮಾಡುವಾಗ ಅದಕ್ಕೆ ಏನು ಬಾದಾಮ ಆಮೇಲೆ ಹಾಕ್ತೀರಾ? ಅಕ್ಕಿ ಈಗ ಸರ್ವ್ ಮಾಡುವ. ಸರ್ವ್ ಮಾಡಲಿಕ್ಕೆ ಬಾಕಿ ಎಲ್ಲ. ದಿಢೀರ್ ಪಾಯಸ ಅಂತೂ ಗಮ್ಮತ್ತಾಗಿ ಕಾಣ್ತುಂಟು. ಹೌದು. ಈಗ ನೋಡಿ ಇದನ್ನು ಡ್ರೈ ಫ್ರೂಟ್ಸ್ ಮೇಲಿಂದ ಹಾಕುವ. ಓ ಹಾಗೆ. ಈಗ ಓಕೆ, ದಿಢೀರ್ ಪಾಯಸ ರೆಡಿ ಇದೆ. ದಿಢೀರ್ ಪಾಯಸ ರೆಡಿ ಅಲ್ಲ? ಬಿಸಿ ಇದೆ. ಬಾಯಿಗೆ ಹೀಗೆ ಇಡುವಾಗಲೇ ಅದಕ್ಕೆ ಬಾದಾಮ್ ಬಾಯಿಗೆ ಫಸ್ಟ್ ಅಂತಲೇ ಹಾಕಿದ್ದಾರೆ, ಮೇಲ್ಗಡೆ ಹಾಕಿದ್ದಾರೆ. ಮತ್ತು ಅದರಲ್ಲಿ ಬೇರೆ ಏನು ಸಿಗೋದಿಲ್ಲ. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದರೆ. ಓಕೆ, ಈಗ ಮ್ಯಾಮ್ ಸಾಕಾಗಿರುವಂತಹ ದಿಢೀರ್ ಪಾಯಸ ಸ್ವಲ್ಪ ಮೈದಾ ಹಾಕಿ ಸ್ಪೆಷಲ್ ಆಗಿ ತೆಂಗಿನ ಹಾಲೆಲ್ಲ ಹಾಕಿ ಸ್ಪೆಷಲ್ ಆದಂತಹ ದಿಢೀರ್ ಪಾಯಸ ರೆಡಿ ಮಾಡಿದ್ದಾರೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ. ಮೈದಾ ಹಿಟ್ಟಿನ ಪಾಯಸ ತಯಾರಿಸೋ ವಿಧಾನ. ಮೊದಲಿಗೆ ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ಗೋಡಂಬಿ ಬಾದಾಮಿಯನ್ನು ಹುರಿದಿಟ್ಟುಕೊಳ್ಳಿ. ನಂತರ ತೆಂಗಿನ ತೆಳು ಹಾಲಿಗೆ 1 ಚಮಚದಷ್ಟು ಮೈದಾ ಹಿಟ್ಟನ್ನು ಹಾಕಿ ಕಲಸಿ. ಗಂಟು ಬಾರದ ಹಾಗೆ ಕಲಸಿ ಕೈ ಬಿಡದೆ ತಿರುವುತ್ತಾ ಬೇಯಿಸಿ. ಸ್ವಲ್ಪ ಗಟ್ಟಿಯಾದ ನಂತರ ಬೆಲ್ಲ ಹಾಕಿ ಕಲಸುತ್ತಾ ಬೇಯಿಸಿ. ಬೆಲ್ಲ ಕರಗಿದ ನಂತರ ದಪ್ಪ ತೆಂಗಿನ ಹಾಲು ಹಾಕಿ ಕುದಿಸಿ. 1 ಕುದಿ ಬಂದ ನಂತರ ಬೆಂಕಿ ಆರಿಸಿ ಏಲಕ್ಕಿ ಪುಡಿ, ತುಪ್ಪದಲ್ಲಿ ಹುರಿದ ಗೋಡಂಬಿ ಬಾದಾಮಿ ಹಾಕಿ ಸರ್ವ್ ಮಾಡಿ ದಿಢೀರ್ ಮೈದಾ ಹಿಟ್ಟಿನ ಪಾಯಸ. ಎಸ್ ಮ್ಯಾಮ್, ಅಡುಗೆ ಅಂತ ರೆಡಿ ಆಯಿತು. ಇನ್ನು ಟೇಸ್ಟ್ ಮಾಡಲಿಕ್ಕೆ ಮಾತ್ರ ಬಾಕಿ ಅಲ್ಲ? ಯಾವ್ದು ನೋಡು ಫಸ್ಟಿಗೆ? ಫಸ್ಟ್ ಸ್ವೀಟ್ ನೋಡಿ. ಸ್ವೀಟ್ ಏನು ನೋಡುವಲ್ಲ? ಸ್ವೀಟ್ ಸ್ವಲ್ಪ ಬಿಸಿ ಇದೆ. ಬಿಸಿ ಇದೆ ಹಾಗಾದರೆ ತಗೊಳ್ಳಿ. ಓಕೆ, ಡೋಕ್ಲಾ ನೋಡುವಲ್ಲ? ಗುಜರಾತ್ ಸ್ಟೈಲ್ ಅಲ್ಲ? ಹೌದು. ಓಕೆ. ಹಾಂ, ಹೇಗಿದೆ? ಚೆನ್ನಾಗಿ ಉಂಟು ಮ್ಯಾಮ್. ಹೌದಾ? ಒಂಥರ ಬೆಣ್ಣೆ ಥರ ಉಂಟಲ್ಲ, ಚೆನ್ನಾಗಿ ಬಂತುಂಟು. ಚೆನ್ನಾಗಿ ಬಂತು. ಜಾಸ್ತಿ ಖಾರನೂ ಇಲ್ಲ, ಒಂಥರ ಹದ ಎಲ್ಲ ಉಪ್ಪು ಇದೆಲ್ಲ. ಹುಳಿ ಕೂಡ ಸ್ವಲ್ಪ ನೀವು ಹಾಕಿದ್ರೆ ಸಕ್ಕರೆ ಇದೆ. ಚೆನ್ನಾಗಿ ಉಂಟು ಮ್ಯಾಮ್. ಇದು ನಾರ್ಮಲಾಗಿ ಹೀಗೆ ತಿನ್ಬೋದಲ್ಲ? ಹಾಗೆ ತಿನ್ಬೋದು, ಚಟ್ನಿ ಗಿಟ್ನಿ ಏನು ಬೇಕಾಗಲ್ಲ, ಹಾಗೆ ತಿನ್ಬೋದು. ಚೆನ್ನಾಗಿ ಉಂಟು. ಟೇಸ್ಟ್ ಕೂಡ ಒಂಥರ ನಾರ್ಮಲ್ ನಾವು ಈಗ ತಿನ್ನೋದಕ್ಕಿಂತ ಸ್ಪೆಷಲ್ ಆದ ಟೇಸ್ಟ್ ಬರ್ತಾ ಉಂಟು. ಅದೊಂದು ಚೆನ್ನಾಗಿದೆ. ಇವಾಗ ಪಾಯಸ ನೋಡುವಲ್ಲ? ನೋಡಿ, ಬಿಸಿ ಇದೆ. ದಿಢೀರ್ ಪಾಯಸ ಈಗ ಮಾಡಿದ ಕಾರಣ ಬಿಸಿ ಬಿಸಿ ಉಂಟು. ಹೌದು, ಸ್ವಲ್ಪ ನೋಡ್ಕೊಂಡು ತಿನ್ನಬೇಕು. ತಗೊಳ್ಳಿ ನೀವು ಕೂಡ. ಓಕೆ. ಹಾಂ,
ಇದು ಕೂಡ ಚೆನ್ನಾಗುಂಟು. ಗೊತ್ತೇ ಆಗಲ್ಲ ಮೈದಾದಿಂದ ಮಾಡಿದ್ದು ಅಂತ. ತೆಂಗಿನಕಾಯಿ ಹಾಲು ಹಾಕಿದ ಕಾರಣ ಇನ್ನೂ ಟೇಸ್ಟ್ ಚೆನ್ನಾಗಿತ್ತು. ಹೌದು. ಮೇಲ್ಗಡೆಯಿಂದ ನೀವು ಏನು ಬಾದಾಮಿ ಹಾಕಿದ್ರು ಕೂಡ ಅದು ಕೂಡ ಗಮ್ಮತ್ ಕಾಣ್ತುಂಟು. ಮೇಲ್ಗಡೆ ಸಿಕ್ಕಿದಾಗ ಗೋಡಂಬಿ ಬೇಕು ಅಂತಿಲ್ಲ, ಚೆನ್ನಾಗುಂಟು. ಇದು ಲೈಟ್ ಸ್ವೀಟ್ ಆಗಿದೆ. ಬೇಕಿದ್ರೆ ಸ್ವೀಟ್ ಬೇಕಿದ್ರೆ ಇನ್ನೂ ಹಾಕೊಳ್ಬೋದಲ್ಲ, ಬೆಲ್ಲ ಹಾಕಿದವರಿಗೆ, ಬೆಲ್ಲ ಜಾಸ್ತಿ ಬೇಕಾದವರಿಗೆ. ಚೆನ್ನಾಗಿ ಬಂದಿದೆ ಮ್ಯಾಮ್, ಟೇಸ್ಟ್ ಬಂದಿದೆ. ಎರಡೂ ಕೂಡ ನಾವು ಹಬ್ಬ ಹರಿದಿನ ಏನಾದರೂ ಬಂದಾಗ ಈ ಥರದ್ದು ಗಮ್ಮತ್ ಮಾಡ್ಕೊಳ್ಬೋದಲ್ಲ. ಬೇಗ ಆಗುತ್ತೆ, ಆದರೆ ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಸ್ವಲ್ಪ ಟೈಮ್ ತಗೊಳ್ತದೆ, ಆದರೂ ಟೈಮ್ ತಗೊಂಡ್ರು ಕೂಡ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಈ ಹಬ್ಬದ ಮಧ್ಯದಲ್ಲಿ ಒಂದು ದಿವಸ ಮಾಡ್ಕೊಳ್ಬೋದು. ಓಕೆ, ಎರಡು ಅಡುಗೆ ಕೂಡ ಚೆನ್ನಾಗಿ ಬಂದಿದೆ ಮ್ಯಾಮ್, ಟೇಸ್ಟ್ ಆಗಿ ಬಂದಿದೆ. ಹೇಗೆ ಅನ್ನಿಸ್ತು ನಿಮಗೆ? ನನಗೆ ಯಾವಾಗಲೂ ಖುಷಿ ಆಗುತ್ತೆ ಇಲ್ಲಿ ಬಂದಾಗ. ನಮಗೆ ಕೂಡ ನೀವು ಈ ಥರದ್ದು ಸ್ಪೆಷಲ್ ಆಗಿ ಡಿಶ್ ಮಾಡುವಾಗ ನಮ್ಮ ವೀಕ್ಷಕರಿಗೂ ಕೂಡ ಒಂಥರ ನಿಮ್ಮಿಂದ ಅಂದರೆ ಈ ಥರದ ಗುಜರಾತ್ ಸ್ಟೈಲ್ ಆಗಿರ್ಬೋದು, ಬೇರೆ ಬೇರೆ ಡಿಫ್ರೆಂಟ್ ಐಟಮ್ಸ್ದು ನೀವು ಅಡುಗೆ ಮಾಡ್ತಾಯಿದ್ದೀರಾ, ಹಾಗಾಗಿ ಅವರಿಗೂ ಕೂಡ ಒಂದು ಕಲ್ತಾಗಿ ಆಗ್ತದೆ. ಮತ್ತು ನೀವು ಒಳ್ಳೆ ಇಲ್ಲಿ ಮಾಡುವಂಥ ಇವ್ರ ಗೆಸ್ಟ್ಸ್ ಎಲ್ಲ ಉಂಟಲ್ಲ, ಒಳ್ಳೊಳ್ಳೆ ಇನೋವೇಟಿವ್ ಅಡುಗೆಗಳು ಮಾಡ್ತಾರೆ, ಅದರಿಂದ ನಮಗೂ ಇನ್ಸ್ಪಿರೇಷನ್ ಬರುತ್ತೆ. ಹಾಗೆ ಓಕೆ, ಅದು ಅಲ್ಲೊಂದು ಕಾಂಪಿಟೇಷನ್ ಥರ ಅವರು ಹಾಗೆ ಮಾಡಿದಾಗ ನಾವು ಇನ್ನೂ ಚೆನ್ನಾಗಿ ಮಾಡಬೇಕು. ಒಳ್ಳೇದು ಮಾಡಿ ಕೊಡುವ, ಪ್ರೆಸೆಂಟೇಷನ್ ಕೊಡುವ ಅಂತ ಅಡುಗೆ ಹಾಗೆ ಅಲ್ಲ, ಚೆನ್ನಾಗಿ ಮಾಡಿದರೆ, ನೀಟಾಗಿ ಮಾಡಿದರೆ ಎಲ್ಲ ಅಡುಗೆ ಕೂಡ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ. ಓಕೆ, ಎರಡು ಅಡುಗೆ ಕೂಡ ಟೇಸ್ಟ್ ಆಗಿತ್ತು ಮ್ಯಾಮ್, ಚೆನ್ನಾಗಿ ಕೂಡ ಬಂದಿತ್ತು. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ಅವರ ಇವರ ಕಡೆಯಿಂದ ಕೂಡ ಒಂದು ಗಿಫ್ಟ್. ಥ್ಯಾಂಕ್ ಯು. ನಾನಾ ಮಸಾಲ ಇವರ ಕಡೆಯಿಂದ ಸ್ಪೆಷಲ್ ಆಗಿ ಚಿಕ್ಕ ಗಿಫ್ಟ್. ಇದು ತುಂಬ ಚೆನ್ನಾಗಿದೆ ಅಲ್ಲ, ಲಾಸ್ಟ್ ಟೈಮ್ ಕೊಟ್ಟಿದ್ರಿ. ಓಕೆ, ತುಂಬ ಚೆನ್ನಾಗಿದೆ. ಹೌದು, ಅಡುಗೆ ಮಾಡಿದರೆ ಇನ್ನೂ ಗಮಗಮತ ಬರುತ್ತಲ್ಲ. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಓಕೆ, ಗೀತಾ ಮ್ಯಾಮ್ ಸಾಕಾಗಿರುವಂತಹ ಡೋಕ್ಲಾ ಮತ್ತು ಸ್ಪೆಷಲ್ ಆಗಿ ದಿಢೀರ್ ಪಾಯಸ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿದ್ದ ಹೆಲ್ತ್ ಯೂಟೆನ್ಸಿಲ್ಸ್ಗೆ ನಾವು ಇಲ್ಲಿ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC cow ghee since 1965, Nana Masala, Postman Turdar, McCoy Home Appliances, Vidya Coffee, Aishwarya KT Specialty. ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.